ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಥಾಣೆ ಬಣ್ಸ್ ಅಸೋಸಿಯೇಷನ್ನ 14ನೇ ವಾರ್ಷಿಕೋತ್ಸವ ಥಾಣೆ ಪಶ್ಚಿಮದ ಡಾ ಕಾಶಿನಾಥ್ ಘಾಣೇಕರ್ ಸಭಾಗೃಹದಲ್ಲಿ ಫೆಬ್ರವರಿ 14ರಂದು ನಡೆಯಿತು. ಈ ವಾರ್ಷಿಕೋತ್ಸವ ಸಮಾರಂಭವನ್ನು ಎಂಆರ್ಜಿ ಗ್ರೂಪ್ನ ಕಾರ್ಯಾಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಬಂಟರ ಸಂಘ ಮುಂಬೈ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ, ಆದ್ಯಪಾಡಿ ನೀಲಕಂಠ ಉಮಾ ಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ಮಂಜುನಾಥ ಭಂಡಾರಿ ಶೆಡ್ಡೆ ಉಪಸ್ಥಿತರಿದ್ದರು. ಥಾಣೆ ಬಣ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಕುಶಲ್ ಸಿ ಭಂಡಾರಿ ನೇತೃತ್ವದಲ್ಲಿ ಹೋಟೆಲ್ ಉದ್ಯಮಿ ಸುಧಾಕರ್ ಶೆಟ್ಟಿ ಮತ್ತು ಸುಂದರಿ ಶೆಟ್ಟಿ ದಂಪತಿ ಹಾಗೂ ಸಮಾಜ ಸೇವಕ ರಾಜೇಂದ್ರ ಮೇಲಾಂಟ ಮತ್ತು ವಿಮಲಾ ಮೇಲಾಂಟ ಹಾಗೂ ಡಾಕ್ಟರ್ ಪ್ಲಾನೆಟ್ ಇದರ ಎಂಡಿ ರತ್ನಾಕರ್ ಎ ಶೆಟ್ಟಿ ಮತ್ತು ಶೋಭಾ ಶೆಟ್ಟಿ ದಂಪತಿಗಳನ್ನು ಸನ್ಮಾನ ಪತ್ರ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸಲಾಯಿತು. ಸನ್ಮಾನ ಪತ್ರವನ್ನು ಮೋಹಿನಿ ಶೆಟ್ಟಿ, ಅಶೋಕ್ ಶೆಟ್ಟಿ ಮತ್ತು ಡಾಕ್ಟರ್ ಕರುಣಾಕರ್ ಶೆಟ್ಟಿ ವಾಚಿಸಿದರು. ವಾರ್ಷಿಕೋತ್ಸವ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವ ಮಕ್ಕಳನ್ನು ಹಾಗೂ ಸಿಎ ಉತ್ತೀರ್ಣರಾಗಿರುವ ಮಕ್ಕಳನ್ನು ಗೌರವಿಸಲಾಯಿತು. ವಿವಿಧ ಸಂಘ ಸಂಸ್ಥೆಗಳು ಆಯೋಜಿಸಿರುವ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರನ್ನ ಮಹಿಳಾ ವಿಭಾಗದವರನ್ನ ಗೌರವಿಸಲಾಯಿತು. ಮಾಜಿ ಅಧ್ಯಕ್ಷರುಗಳಾದ ಡಿಜಿ ಬೋಳಾರ್, ಭಾಸ್ಕರ್ ಎಂ ಶೆಟ್ಟಿ, ಸಿಎ ಕರುಣಾಕರ್ ಶೆಟ್ಟಿ, ಸಿಎ ಜಗದೀಶ್ ಶೆಟ್ಟಿ, ಚಂದ್ರಹಾಸ್ಯ ಶೆಟ್ಟಿ, ಸ್ಥಾಪಕ ಸದಸ್ಯರಾದ ಕೇಶವ ಮಾಳ್ವ, ಎನ್ ಶೇಖರ್ ಶೆಟ್ಟಿ, ಥಾಣೆ ಬಣ್ಸ್ನ ಉಪಾಧ್ಯಕ್ಷ ವೇಣುಗೋಪಾಲ್ ಎಲ್ ಶೆಟ್ಟಿ, ಗೌರವ ಕಾರ್ಯದರ್ಶಿ ಸುನಿಲ್ ಜೆ ಶೆಟ್ಟಿ, ಗೌರವ ಕೋಶಾಧಿಕಾರಿ ಭಾಸ್ಕರ್ ಎನ್ ಶೆಟ್ಟಿ, ಸಹ ಕಾರ್ಯದರ್ಶಿ ಅಶೋಕ್ ಎಂ ಶೆಟ್ಟಿ, ಸಹ ಕೋಶಾಧಿಕಾರಿ ಚಂದ್ರಶೇಖರ್ ಎಸ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಮತಿ ಕೆ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ರಂಜನ್ ಆರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಥಾಣೆ ಬಣ್ಸ್ ಉಪಾಧ್ಯಕ್ಷ ವೇಣುಗೋಪಾಲ್ ಎಲ್ ಶೆಟ್ಟಿ ಅತಿಥಿಗಳನ್ನು ಸ್ವಾಗತಿಸಿದರು. ವಾರ್ಷಿಕ ವರದಿಯನ್ನು ಗೌರವ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಜೆ ಶೆಟ್ಟಿ, ಮಹಿಳಾ ವಿಭಾಗದ ವರದಿಯನ್ನು ಕಾರ್ಯಾಧ್ಯಕ್ಷೆ ಸುಮತಿ ಕೆ ಶೆಟ್ಟಿ, ಯುವ ವಿಭಾಗದ ವಾರ್ಷಿಕ ವರದಿಯನ್ನು ಕಾರ್ಯಾಧ್ಯಕ್ಷ ರಂಜನ್ ಆರ್ ಶೆಟ್ಟಿ ವಾಚಿಸಿದರು. ಅತಿಥಿಗಳನ್ನು ಸಾಂಸ್ಕೃತಿಕ ವಿಭಾಗದ ಕಾರ್ಯಾಧ್ಯಕ್ಷ ಜಯಪ್ರಕಾಶ್ ಶೆಟ್ಟಿ, ಥಾಣೆ ಬಣ್ಸ್ನ ಸಹ ಕಾರ್ಯದರ್ಶಿ ಚಂದ್ರಶೇಖರ್ ಎಸ್ ಶೆಟ್ಟಿ, ಮಹಿಳಾ ವಿಭಾಗದ ಕುಶಲ್ ಶೆಟ್ಟಿ ಪರಿಚಯಿಸಿದರು. ಕಲಾ ಸಂಘಟಕ ಡಾಕ್ಟರ್ ಕರ್ಮಾರ್ ಮೋಹನ್ ರೈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಗೌರವ ಕೋಶಾಧಿಕಾರಿ ಭಾಸ್ಕರ್ ಎನ್ ಶೆಟ್ಟಿ ವಂದಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸದಸ್ಯರ ಮಕ್ಕಳಿಂದ ಮಹಿಳಾ ವಿಭಾಗ, ಯುವ ವಿಭಾಗದ ಸದಸ್ಯರಿಂದ ವಿವಿಧ ನೃತ್ಯ ನಡೆಯಿತು. ಬಳಿಕ ಸದಸ್ಯರಿಂದ ಉಳ್ಳಾಲದ ರಾಣಿ ಅಬ್ಬಕ್ಕ ಕಿರು ನಾಟಕ ಹಾಗೂ ಸದಸ್ಯರಿಂದ ದಿನಕರ್ ಭಂಡಾರಿ ಕಣಂಜಾರು ವಿರಚಿತ ಕೃಷ್ಣರಾಜ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಪಿರಬನ್ನಗ ತುಳು ನಾಟಕ ಪ್ರದರ್ಶನಗೊಂಡಿತು. ಪಾರಯ್ಯ ಪಾರಯ್ಯ ಪಾರ ನನ್ನ ಸರದಾರ, ನೀರ್ಯಾರೋ ಯಾವೂರೋ ಏಳು ನನ್ನ ಜೊತೆಗಾರ. ಪಾರಯ್ಯ ಪಾರಯ್ಯ ಪಾರ ನನ್ನ ಸರದಾರ, ನೀರ್ಯಾರೋ ಯಾವೂರೋ ಏಳು. ನೃತ್ಯ ನಿರ್ದೇಶಕರನ್ನ ಮಲ್ಲ ಮಟ್ಟಿಗೆ ಏರಿದರು. ಖಂಡಿತವಾಗೂ ಮುಂಬೈದ ಚಿತ್ರರಂಗಗಳು ತುಂಬವಾಗಿ ಯಶಸ್ಸಿನ ಕೊರಿಯೋಗ್ರಾಫರ್ ಮಕ್ಕಳು ಕಂಠ ಸಮಾಜ ಅಂಚನೆ ಯೋಗಿತಾ ಶೆಟ್ಟಿ ಜೀವಡು ದೊಕ್ಕೆ ಇತ್ತಿನೆಟ್ಟ ಸ್ವಾಭಿಮಾನುಡು ಈ ನಾಡದ ರಕ್ಷಣೆ ಮಂತಿನ ಬಿರ್ಸೆದಿ ಪೊಣ್ಣು ರಾಣಿ ಅಬ್ಬಕ್ಕ
ಅರಮನೆದ ಸುಖ ಬೋಗುಲೆನು ಬಯಕಂದೆ ತುಳುನಾಡುದ ನೆಲತ್ತ ಮಾನನು ಕಾತಿನ ಅಬ್ಬಕ್ಕ ರಾಣಿ ಇತಿಹಾಸ ಮರೆಪಂದಿನ ಬೊಳ್ಳಿ ಬೊಲ್ಪು ತುಳು ಅಪ್ಪೆನ ಮಟ್ಟೆಲೆಡು ಬುಲೇನ ಇಂಚಿನ ರಾಣಿ ಅಬ್ಬಕ್ಕನ ಅಬ್ಬರದ ಕಥೆನ ನಾಟಕದ ರೂಪಡು ತೂಪಿನವು ನಮ್ಮ ಸೌಭಾಗ್ಯ. ತಾನೆ ಬಂಡ್ಸ್ ಅಸೋಸಿಯೇಷನ್ದ 14ನೇ ವರ್ಷದ ಲೇಸಡು ಮಹಿಳಾ ವಿಭಾಗದಗಲು ಕೃಷ್ಣರಾಜ್ ಶೆಟ್ಟಿ ಉಳೆಪಾಡಿ ಮೇರ್ನ ಮುತಲಿಕೆಡು ವೀರರಾಣಿ ಅಬ್ಬಕ್ಕ ಪಂಪಿನ ಕಿರು ಪ್ರಹಸನನು ನಿಖಲ್ನ ಎದುರು ಪ್ರಸ್ತುತ ಮಂತೊಂದುಲ್ಲೇರು ಮುನೆತು ಜೋರಾಯಿನ ಚಪ್ಪಾಳದ ಬರ್ಸದ ಬೆಂಬಲನು ಮಾತೆರ್ಲ ಸೇರ್ತಿನ ಬಂಧು ಮಿತ್ರರು ಕೊರಡು ಬಂದು ಯಾನ್ ಭಿನ್ನಹ ಮಂತೊಂದುಲ್ಲೆ ಈ ಪೀಠ ಎಂಟು ಮುಳ್ಳುದು ಬಿದ್ದುದ ನಡಕೆದಲೆ ಕಾವೊಂದು ವಯಸ್ಸರಾಯರೆ ಯುವರಾಜನ ಮಹಾರಾಜ ಬಂದು ಗೋಂಗಿ ಕಟ್ಟೊಚ್ಚಿ ಎಂಟು ಎಲ್ಲದ ದಿನ ತಾನಿ ಕುಟ್ಲದ ಮಣ್ಣಡು ಎಂಟು ಮರ್ಯಾದೆ ಮಾನಾದಿಗೆ ಇತ್ತಿಂಡತ್ತ ಎನ್ನ ಪಾತೆರಕು ಅಂಚಿನ ಬೆಲಸಲೆ ತಿಕ್ಕಿಂಡತ್ತ ಪೂರಲ ಅಬ್ಬಕ್ಕ ಎಂಕಲ್ದಾನೆ ತುಳುನಾಡದ ಬಗ್ಗೆಟ್ಟು ಅರ್ತಿ ಬಿರ್ತಿ ಗಾಂಧಿನ ತಿಳ್ಕೊಂಡದು ಏನ್ಯಾನ ಅಕ್ಕಲೊಂದು ಮಲ್ಲ ಬಲಿ ಪಲಕ ನಮ್ಮ ಅಕ್ಕಲ್ನ ಎದುರುಡು ಕಿನ್ಯ ಉರೆತ್ತ ಕಿನ್ನಿ ಅಕ್ಕಲು ಮಲ್ಲ ಕಡಲು ನಮ್ಮ ಕಿನ್ಯ ಪಲ್ಲ ನಮ್ಮ ದಾದ ಪಂಪಿನ ಅಕ್ಕಲು ಎಂಟು ಎಡೆಯನ ಉಂಟು ಅಕ್ಕಡ ಉರುಡೊಂದು ಬಾಲಿ ಬಚ್ಚೇರೆ ಯಾನು ತಯಾರಿಚ್ಚಿ ಎನ್ನ ಆಯುಷನು ಹೊರದೇಶಕ್ಕೆ ಬಲಿ ಕೊರಿಯರೆ ಸಾಧ್ಯ ಇಚ್ಚಿ ಸರಿಯಾದ ಪಾತರ ಪಂಡರ್ ಮಾಮಣ್ಣ ಅಗಲ್ನ ಬಲದಾನೆ ಅಗಲ್ಡ ಉಪ್ಪುನ ಅತ್ಯಾರದಾಗ ಬದುಕದ ನಡತೆ ಆಯ್ತದೆ ತಾಜಿಡು ಹೋಗುಂದುಂಟು ಯಾರು ಇನಿ ಯಾರು ಎಲ್ಲೇ ಮಂತ್ರಿಲೆ ಇದಡಿಯರ ತಯಾರು ಮಂತ್ರಿಲೆ ಕಡೆ ಸರ್ತಿ ಅನ್ನ ಮೌನ ಆಸೆ ಆತನಿ ಹೋದ ಬರ್ತಾ ಇಚ್ಛಪ್ಪೆ ಅವಿಕಲ ನಂಗೆ ಯೋಗ ಇಚ್ಛೆ ಕಿತ್ತರಿಗೆ ನೀತಾ ಆರ್ ಶೆಟ್ಟಿ, ಉಷಾ ಆರ್ ಶೆಟ್ಟಿ, ಭಾರತಿ ಎಸ್ ಶೆಟ್ಟಿ, ಸುಪ್ರೀತಾ ಎಂ ಶೆಟ್ಟಿ, ಶಕುಂತಲಾ ಎಸ್ ಶೆಟ್ಟಿ, ಮೋಹಿನಿ ಪಿ ಕೊಠಾರಿ, ರೇಖಾ ಸಿ ಶೆಟ್ಟಿ, ರಶ್ಮಿತಾ ಶೆಟ್ಟಿ, ನೈಷಾ ಶೆಟ್ಟಿ, ಮಂಥನ್ ಶೆಟ್ಟಿ, ಹಿನ್ನೆಲೆ ಗಾಯನ ಜ್ಯೋತಿ ಎನ್ ಶೆಟ್ಟಿ, ಶರ್ಮಿಳಾ ಎಸ್ ಶೆಟ್ಟಿ, ಚಿತ್ರಾ ಜಿ ಶೆಟ್ಟಿ, ಮೇಕಪ್ ಗಿರೀಶ್ ಪಲಿಮಾರ್. ಈಯನಲೆತ್ತೀನಿ ಇಷ್ಟಿಂದಲೇ ಕೂರಗೆ ಅಜ್ಜಿರ ತಿಂದರೆ ಓಡು ಸುಮ್ಮನ ಕಪ್ಪನ ಬಲ್ಲಗೆ
ಮಹಿಷಾಸುರನ ಹೊರಟು ನಡೆತಿನ 10 ದಿನದ ನಿರಂತರ ಯುದ್ಧ 10ನೇ ದಿನ ಮಹಿಷಾಸುರನ ವಧೆ ನಡೆತೆಂದು ಮುಂದಿನ ಸಲುವಾಗಿ ನವರಾತ್ರಿ ವಿಜಯದಶಮಿ ಪಂಪನ ಸಂಭ್ರಮಾಚರಣೆಯನ್ನು ಇಡೀ ಲೋಕವು ನಡಪಾವತಿ ಬರುವುದಿಲ್ಲ. ಅಂಚಿಡ್ದು ಚಂದ್ರಗಿರಿ ಇಂಚಿಡ್ದು ನೀಲಗಿರಿ ನಡುಟು ಪಶ್ಚಿಮ ಘಟ್ಟ ಅಂಚಿಡ್ದು ಸಮುದ್ರ ಉದೆತ ನಡುಟಿತ್ತಿನ ತುಳುನಾಡು ಆ ತುಳುನಾಡು 10 ನಮೂನಿದ ಜಾತಿ ಧರ್ಮಗಳು ಐಟ್ 10 ಒಂಜಪ್ಪೆದು 10 ಜೋಕುಲಾದ ನಮ ಬಂಟೆವುಲ್ಲ ನಾಗವಂಶ ಕ್ಷತ್ರಿಯರಾದ ಸಾರಮನಿ ದೈವದನ್ನು ಭಯಭಕ್ತಿಡು ನಮ್ಮ ನಕಲು ಮಾತ್ರ ಹೊತ್ತ ಒಂದೆ ಭೂತಾಳ ಪಾಂಡೆ ಸಾರದಿನ 14 ನಮ್ಮದ ಕಟ್ಟಲೇನು ಅನುಕ್ರಮ ಮಲ್ಪನಕಲು ಅಂಚಿನ ಬಂಟೆರು ಇನಿ ತಾನೊಡು ಒಟ್ಟುಗಾದ ಈ ಗೌಜಿದ ಲೇಸಿನ ಎದುಕೊಂದಲು ಅಂಕದ ಕಲಟು ತಂಕೊಡಗೆಂದಿನಂಚಿನ ವೀರ ಸೇನಾಧಿಪತಿ ಅಗೋಳಿ ಮಂಜಣೆ ನಮ್ಮ ದೇವಪೂಂಜೆ ಅಂಚನೆ ರಾಮಸಮುದ್ರ ಪೇರಾವಡು ಕಾರ್ಲದ ಬಾಕ್ಯರು ಬಟ್ಟಲಾವಡು ತಾಣೆ ಬಾಣ್ಸ್ ಅಸೋಸಿಯೇಷನ್ ಚತುರ್ದಶ ವರ್ಷದ ಹರ್ಷದ ಕೂಡುಕಟ್ಟದ ಲೇಸಿಗೆ ಸೇರ್ದಿನ ಮಾತ ಬಂಟ ಬಾಂಧವರೇನೆ ಬೊಕ್ಕರ ಮೋಕೆಡೆ ಎತ್ಕೊಂದಲ್ಲ ಬಂದಲೆ ಭೂತಾಳ ಪಾಂಡ್ಯನ ಕಳಿಯ ಕಟ್ಟದ ಆಚರಣೆ ಮಲ್ಪನ ಗತ್ತದ ಗುತ್ತದ ಇಲ್ಲದ ಬಂಟಿರು ನಮ್ಮ ಬಂಟೆ ಬಂದಾಗ ಒಂದೇ ಅರ್ಥಡೆ ಕಾದಿನಾಯಿ ಗೆಂದಿನಾಯಿ ಇಲ್ಲ ಅಂದೆ ಪಿರುಂಜಿ ಎತ್ಕೊಂದಿಲ್ಲ ಅಂಚನೆ ಇನಿ ಸನ್ಮಾನ ಪಡೆಯರಪ್ಪನ ಶ್ರೀ ಹಿರಿಯ ಹೋಟೆಲ್ ಉದ್ಯಮಿ ಸುಧಾಕರ್ ಶೆಟ್ಟಿ ಅಂಚನೆ ಸಮಾಜ ಸೇವಕಿ ರಾಜೇಂದ್ರ ಮೇಲಂಟ ಅಂಚನೆ ನಮ್ಮ ರತ್ನಾಕರ್ ಎ ಶೆಟ್ಟಿ ನಮ್ಮ ಅರೆಬೇರೆಲ್ಲ ಗೌರವ ಮಾಡ್ತಾರಲ್ಲ ವಿನಂತಿ ಮಾಡ್ತಂದಿಲ್ಲ ಪ್ರಾರ್ಥನೆದ ಮೂಲಕ ನಮ್ಮ ಈ ಕಾರ್ಯಕ್ರಮನ ಆರಂಭ ಮಾಡ್ಕೊಡು ಶ್ರೀಮತಿ ಮನಸಲೋಷಿತ ಜನಪ್ರಿಯ ಮನಸಲೋಷಿತ ಜನಪ್ರಿಯ ಇದೋ ಗಣಪತಿಯ ಆರಾಧನೆ
ಸಮಾಜ ಸೇವಕರಾಯನ ಶ್ರೀ ರಾಜೇಂದ್ರ ಮೆಲಂಟ ಮೆರೆನ ಡಾಕ್ಟರ್ ಪ್ಲಾನೆಟ್ ದ ಆಡಳಿತ ನಿರ್ದೇಶಕರಾಯನ ಶ್ರೀಯುತ ರತ್ನಾಕರ್ ಶೆಟ್ಟಿ ಮೆರೆನ ಇನ್ನಿತ ಗೌಜಿದ ಲೇಸಗ್ ಎದುಕೊನೋದಿಲ್ಲ. ನಮ್ಮ ಈ ವರ್ಷದ ವಾರ್ಷಿಕೋತ್ಸವದ ಸಮಾರಂಭ ಬೈದಿನ ಬೇತೆ ಬೇತೆ ಸಂಘ ಸಂಸ್ಥೆದ ಗುರಿಕಾರ ನಕಲೇನು ಬೊಕ್ಕ ಬೇತೆ ಬೇತೆ ಪದಾಧಿಕಾರಿ ನಕಲೆಲ್ಲ ಕನ್ನಡ ತುಳು ಅಭಿಮಾನಿ ನಕಲೆಲ್ಲ ಪತ್ರಕರ್ತ ಮಿತ್ರರೆಲ್ಲ ಬೊಕ್ಕ ನಮ್ಮ ತಾನ ಬಣಿಸಿದ ಮಾತ ಸದಸ್ಯರೆಲ್ಲ ಯಾನು ತಾನ ಬಣಿಸಿದ ಪರವಾದ ಉಡಾಲ್ಜಿಂಜಿದು ಎದುಕೊನೋದಿಲ್ಲ ಬಂದುಲ ನಮ್ಮ ತಾನೆ ಬಣಿಸ್ಕರಿನ 14 ವರ್ಷದಿಂಚ ತಾಣೆ ಪರಿಸರದ ಬಂಟ ಬಾಂಧವ್ಯರನ್ನು ಪೂರ ಒಟ್ಟು ಮಲ್ದೊಂದು ಅಕಲ ಸುಖ ಕಷ್ಟಗೂ ಓಕನೊಂದು ಬಂಟೆರಡ ಆರ್ಥಿಕವಾದ ಪಿರವರಿದಿನ ಬಂಟ ಜೋಕ್ಲೆಗ್ ವಿದ್ಯಾಭ್ಯಾಸಗೂ ಸಹಾಯ ಮಲ್ತೊಂದು ಬಂಟೆರ್ನ ಯುವಕರಿಗೆ ಅಕಲ ಪ್ರತಿಭೆಗೆ ತಕ್ಕ ಯೋಗ್ಯರಾಯನ ವೇದಿಕೆಯನ್ನು ಒದಗಿಸಾದ ನಮ್ಮ ಹೊಸ ಪೀಳಿಗೆದ ಜವನರಿಗೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರವನ್ನು ತೆರಿಪಾದ ಮಾರ್ಗದರ್ಶನ ಕೊಡ್ದು ಸುಸಂಸ್ಕೃತ ಪ್ರಜೆಗಳೇ ನಕಲೇನು ಮಲ್ಪೆರೆ ನಮ್ಮ ತಾನ ಬಣಿಸಿ ಸತತ ಪ್ರಯತ್ನ ಮಲ್ತೊಂದಿಲ್ಲ ಬಂದುಲ 7 ಜನ ಸ್ಥಾಪಕ ಸದಸ್ಯರಿಡ್ದು ಉದಯ ಆಯ್ನ ನಮ್ಮ ತಾನ ಬಣಿಸಿ ನಮ್ಮ ಬಂಟ ಸಮಾಜ ಹಿರಿಯ ಕವಿ ದಿವಂಗತ ಕಯ್ಯಾರಿ ಕಿಂಜಣ್ಣರೈ ಅಂಚನೆ ಹಿರಿಯರ ನಕಲಕ ಇಟ್ಟು ಉದಿಪನಾಯಿನ ನಮ್ಮ ಈ ಸಂಘಗೂ ಇತ್ತೆ 14 ವರ್ಷ ಪಣಿಯರ ಇಂಕ ಮಸ್ತ್ ಹೆಮ್ಮೆ ಒಂದುಂಡು. 14 ವರ್ಷ ಪಿರಾವುಡು 7 ಜನ ಸಮಾನ ಮನಸ್ಕರು ಸೇರಿದು ಸ್ಥಾಪನೆ ಮೆಲ್ತಿನ ಸಂಸ್ಥೆ ತಾನೆ ಬನ್ಸ್ ಅಸೋಸಿಯೇಷನ್ ಪಂದ್ರೆ ಎಂಕಲಿಗೆ ಈ ಪೊರ್ತಡು ಸಂತೋಷವನ್ನು ಕರೆನ 2 ವರ್ಷದ ಅವಧಿಡು ನಮ್ಮ ಸಂಘದ ಅಧ್ಯಕ್ಷರಾಯನ ಕುಶಾಲ್ ಭಂಡಾರ್ಲನ ನೇತೃತ್ವಡು 10 ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಲ್ತದು ಜನಗಳಿಗೆ ಮನಸ್ಸು ಗೆಂದಾದ ಕೊರಿಯರು ಪಂಡ್ರೆ ಎಂಕಲಿಗೆ ಭಾರಿ ಖುಷಿಯಾಗುಂಡು. ನಮ್ಮ ಸಂಘದ 13ನೇ ವರ್ಷದ ವಾರ್ಷಿಕೋತ್ಸವ ಫೆಬ್ರವರಿ ತಿಂಗಳು 2017 ಕಾಶಿನಾಥ್ ಗಾಣೇಕರ್ ಸಭಾಗರವರು ಭಾರಿ ಗೌಜಿಡು ನಡತನೆ ಆನದ ಕಾರ್ಯಕ್ರಮಗಳು ಬಿನ್ನಿರಾದ ಶ್ರೀ ಬಾಲಕೃಷ್ಣ ಶೆಟ್ಟಿ SDPT ಕಾಲೇಜು ಕಟೀಲ್ದ ಪ್ರಾಧ್ಯಾಪಕರು ಬೊಕ್ಕ VK ಸಮೂಹ ಸಂಸ್ಥೆದ ಆಡಳಿತ ನಿರ್ದೇಶಕರಾಯಿನ KM ಶೆಟ್ಟಿ ಉಪಸ್ಥಿತರಿದ್ದಾರೆ. ಈ ಸಂದರ್ಭಗಳು ಹಿರಿಯ ಸಮಾಜ ಸೇವಕಿ ಶ್ರೀ ಆನಂದ ಶೆಟ್ಟಿ ಬೊಕ್ಕ ಹಿರಿಯ ಹೋಟೆಲ್ ಉದ್ಯಮಿ ದಿವಾಕರ್ R ಶೆಟ್ಟಿ ಮೊಗಲ್ನ ಮಾನಾದಿಗೆ ನಡೆಯುತ್ತದೆ. ನಮ್ಮ ರಾಷ್ಟ್ರೀಯ ಪರ್ವಗಳಾಯಿನ ಸ್ವಾತಂತ್ರ್ಯೋತ್ಸವ ಬೊಕ್ಕ ಗಣರಾಜ್ಯೋತ್ಸವನು ಭಾರಿ ವಿಜೃಂಭಣೆಡು ಸಂಘಟನೆಗಳು ಆಯೋಜನೆ ಮಾಡ್ತಂದಿಲ್ಲ. ಸಂಘದ ಮುಖವಾಣಿ ಸ್ನೇಹ ಸೌರವ ಸಂಘದ ಕಾರ್ಯಚಟುವಟಿಕೆ ವರದಿನ ಸದಸ್ಯ ಬಾಂಧವರಿಗೆ ಮುಟ್ಟವನ ಕೆಲಸವನ್ನು ಮಲ್ಪೊಂಡು ಸಂಘದ ಒತ್ತಿಡಿದ ವಿವಾಹ ಹೊಂದಾಣಿಕೆ ಕಾರ್ಯಕ್ರಮ ಉಚಿತವಾದ ನಡಪಡು ಸದಸ್ಯರಾയിട്ട് ಸದುಪಯೋಗನು ಎಡ್ಡ ರೀತಿಡು ಪಡೆಯೊಂದುಲ್ಲೇರು. ನಮ್ಮ ಮಹಿಳಾ ವಿಭಾಗ ಮಹಿಳೆಯರಿಗಾದ ಅರಶಿನ ಕುಂಕುಮ ಆಟಿಡೊಂಜಿ ದಿನ ಬೊಕ್ಕ ಅಟಿಲ್ದ ಸ್ಪರ್ಧೆ ಥಾಣೆ ಬನ್ಸ್ ಬೊಕ್ಕ ಮುಲುಂಡ್ ಬನ್ಸ್ ಒಟ್ಟುಗಾದ ದಿನನಿತ್ಯದ ಜೀವನಗೂ ಸಹಕಾರಿ ಆಪಿನಂಚಿನ ವಿಚಾರಗೋಷ್ಠಿ ಪ್ರತಿ ತಿಂಗಳದ ಸಂಕ್ರಾಂತಿ ದಾನಿ ಭಜನೆ ಮಲ್ತದು ತಾಣದ 10 ಭಜನಾ ತಂಡನ ಲೆತ್ತದು ಭಜನಾ ಮಂಗಲೋತ್ಸವ ಸೀರ ಪ್ರದರ್ಶನ ಬೊಕ್ಕ ಮಾರಾಟ ರಾಮೇಶ್ವರಗೂ ಬೊಕ್ಕ ಕನ್ಯಾಕುಮಾರಿಗೂ ತೀರ್ಥಯಾತ್ರೆ ಅಂಚನೆ ನಮ್ಮ ಮಹಿಳೆಯರಿಗೂ ಬೇತೆ ಬೇತೆ ಸಂಘ ಸಂಸ್ಥೆಗಳು ಆಯೋಜನೆ ಮಲ್ತಿನ ಪಂತೊಡು ಪಾಲು ಪಡೆತಂದು ಇನಾಮು ಗಿದನೂರು ಪನರೆ ಎಂಕ್ ಈ ಪೊರ್ತೊಡು ಬೆಮ್ಮೆ ಅಪ್ಪುಡು. ನಮ್ಮ ತಾಣೆ ಬಡ್ಸಿಡು ನಡಪಣ ಶೈಕ್ಷಣಿಕ ಧನ ಸಹಾಯ ಅಂಚನೆ ಮಾತಾ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮದ ಯಶಸ್ಸಿಗೂ ನಮ್ಮ ಮಾತ ಮಹಿಳೆಯರು ಸಹಕಾರ ಗುರುಪಿನ ಒಟ್ಟಿಗೂ ಈ ಸರ್ತಿ ಮಹಿಳೆಗೆ ಒಂದು ದಿವ್ಯಾಂಗನ ಮಹಿಳೆಗೆ ಮಾಶಾಸನದಲ್ಲಿ ಕೊಡು ಒಂದು ಕಿಂಜ ಒಂಜಿ ಪಣವನ್ನು ಕೊರಿಯಾ ಪನರೆ ಇಂಕ ಮಸ್ತ್ ಸಂತೋಷ ಒಂದು. ನಮ್ಮ ಸಂಘವು ಮಹಿಳಾ ವಿಭಾಗದ್ದು ಒಂದು ದೇವರ ನಮ್ಮ ಮಂಟಪ ಆವಡೊಂದು ಕೇಶವಾಳ್ವರು ಎಂಕಲೆಗ್ ಪಂಡಿನದಾಗ ನಮ್ಮ ಉಪಾಧ್ಯಕ್ಷೆ ಕುಶಲ ಎಂ ಶೆಟ್ಟಿ ಯಾನೆ ಮಲ್ತು ಕೊರ್ಪೆ ಅಂತ ತಯಾರಾಯಲು ಅಂಚನೆ ಯಾನೆ ಪ್ರತಿ ಒಂಜಿ ಎಂಕಲು ಮಲ್ಪನ ಕೆಲಸಗಳ ಕಾರ್ಯಗಳ ಸಹಕಾರ ಕೊರದಿತ್ತಳು ಅಂಡ ಆ ದೇವರನ ಮಂಟಪನು ಮಾತ ಮಹಿಳೆಯರು ಒಟ್ಟುಗಾದ ಮಲ್ತಂಡ ಎಡ್ಡ ಬಂದು ಪೋಯಿನ ಜೂನುಡು ಮಲ್ತದ ಎಂಕಲು ಉದ್ಘಾಟನೆ ಮಲ್ತ ಬಣ್ ಸಂಘದ ಬೇತೆ ಬೇತೆ ಕ್ರೀಡಾಕೂಟರು ನಮ್ಮ ಜವನರು ಭಾಗವಹಿಸಾದ ಮಸ್ತ್ ಇನಾಮ್ ಪಡೆದರು ಐಕಿ ಎಂಕ್ ಹೆಮ್ಮೆ ಅವನುಂಡು. ನನ್ನೆಲ್ಲ ಕೆಲವು ಎಡ್ಡೆ ಕೆಲಸಲು ಆಯೋಜನೆ ಮಲ್ಪುನ ಯೋಜನೆ ಮಲ್ತಿತ್ತ ಆಂಡ ನಮ್ಮ ಯುವ ವಿಭಾಗದ ಸದಸ್ಯರಿನ ಬಿಸಿ ಕೆಲಸದ ಶೆಡ್ಯೂಲ್ಡ್ ಹತ್ರ ಕೆಲವು ಪ್ರೋಗ್ರಾಮ್ ಮಲ್ಪರ ಐತ ಬೇಜರ್ಲ ಎಂಗ್ಲಿಗುಂಡು. ಹೆಚ್ಚಿನ ಯುವಕರಿಗೆ ನಮ್ಮ ತಾನೆ ಬಣಿಸಿದ ಯುವ ವಿಭಾಗ ಸೇರಿದು ನಮ್ಮ ಸಂಘವನ್ನು
ಬಲಪಡಿಸವಡು ಪಂಪಿನ ಎನ್ನ ಆಸೆಗೆ ಮಾತಿರ್ಲ ಸಹಕಾರ ಕೂರೋಡಂದ ಕೇನೊಂದಿಲ್ಲ. And late Srimati Ratna M. Shetty was born on 21st July 1959 in Korankrapadi, Udupi district, Karnataka, in a humble family. Mr. Prakash Shetty had always a vision to accomplish something substantial and significant in life. After graduating in 1983, he started his career in a humble way and gradually rose to become the chairman of the prestigious MRG Group, where M stands for his late father Madhav, R stands for his late mother Ratna, and G stands for his only son Gaurav, who is now the managing director of the said company. Milestones of his successful career was achieved when he became the official caterer to the 4th National Games Karnataka in 1997 and 5th National Games Manipur in 1999, where thousands of people appreciated the quality of the food served by him for several days. ತಮ್ಮ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ನಂತರ ಮುಂಬೈ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಿ. ಸ್ವಲ್ಪ ಕಾಲ ವಿಜಯ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿದ ತಾವು ಮುಂದೆ ಹೋಟೆಲ್ ಉದ್ಯಮದಿಂದ ಆಕರ್ಷಿತರಾಗಿ ಹೋಟೆಲ್ ಉದ್ಯಮಿಯಾಗಿ ಉದ್ಯಮದೊಂದಿಗೆ ವಾಣಿಜ್ಯ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಶ್ರೀ ಪಯ್ಯಡೆ MS ಪಯ್ಯಡೆ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಅಧಿಕಾರವನ್ನು ವಹಿಸಿಕೊಂಡು ಯಶಸ್ವಿಯಾಗಿದ್ದೀರಿ ಎನ್ನಲು ತುಂಬ ಸಂತೋಷವಾಗುತ್ತದೆ. ಮುಂದೆ ಹೋಟೆಲ್ಗಳನ್ನು ಪ್ರಾರಂಭಿಸಿ ಸಂಪೂರ್ಣ ಹೋಟೆಲ್ ಪೈ ಲಿಮಿಟೆಡ್ ಇದರ CMD ಆಗಿ ನಿಯುಕ್ತಗೊಂಡಿದ್ದೀರಿ. ಯಶಸ್ವಿ ಉದ್ಯಮಿಯಾಗಿದ್ದು ತನ್ನ ಜಾತಿ ಬಾಂಧವರೊಂದಿಗೆ ಸದಾ ಬೆಸೆದುಕೊಂಡು ಬಂಟರ ಸಂಘ ಮುಂಬೈ, ಬನ್ಸ್ ನ್ಯಾಯಮಂಡಳಿ ಮತ್ತಿತರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳೊಡನೆ ಸಕ್ರಿಯವಾಗಿದ್ದುಕೊಂಡು ಸಾಮಾಜಿಕ ಕಳಕಳಿಯಿಂದ ಮೆರೆದವರು. 2015-17ರ ಅವಧಿಗೆ ಬಂಟ್ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಕೌಟುಂಬಿಕ ಕಲಹಗಳನ್ನು ಸಂವಾದಯುತವಾಗಿ ಇತ್ಯರ್ಥಗೊಳಿಸಿದ ಕೀರ್ತಿ ಶ್ರೀ ಪದ್ಮನಾಭ ಪಯ್ಯಡೆಯವರಿಗೆ ಸಲ್ಲುತ್ತದೆ. ಶ್ರೀಯುತ ಪಯ್ಯಡೆಯವರು ಬಂಟ್ ಸಂಘದ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಬಂಟರ ಸಂಘ ಜೋಗೇಶ್ವರಿ ದೈಸರ್ ಪ್ರಾದೇಶಿಕ ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವುದಷ್ಟೇ ಅಲ್ಲದೆ ಬಂಟರ ಸಂಘ ಕ್ಯಾಟರಿಂಗ್ ಸಮಿತಿಯ ಚೇರ್ಮನ್ ಆಗಿ ಶ್ರೀಯುತ ಮಂಜುನಾಥ್ ಭಂಡಾರಿ ಶೆಡ್ಡೆ ಮೇರೆ ಇವರು 1915ರಲ್ಲಿ ಕಲೇಜಿಗುತ್ತು ದಿವಂಗತ ಸಂಜೀವ ಭಂಡಾರಿ ಮತ್ತು ಕಾಂದಾವರ ಬೈಲು ಮೂಡುಗೆರೆ ದಿವಂಗತ ರತ್ನಾವತಿ ಭಂಡಾರಿಯವರ ಪುತ್ರನಾಗಿ ಬಂಟ್ವಾಳ ತಾಲೂಕು ಬಾವಿಮಾರು ಗ್ರಾಮದ ಕಲ್ಲಜಿಗುತ್ತಿನಲ್ಲಿ ಜನಿಸಿದ ಶ್ರೀಯುತ ಮಂಜುನಾಥ ಭಂಡಾರಿಯವರ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಣ ಹುಟ್ಟೂರಿನಲ್ಲಿಯೇ ಮುಗಿಸಿ ಬಂಟರ ಮೂಲ ಕಸಬಾದ ಕೃಷಿಯನ್ನೇ ಉದ್ಯೋಗವಾಗಿ ಆರಿಸಿಕೊಂಡು ಅದರಲ್ಲೇ ಪ್ರಗತಿಶೀಲ ಕೃಷಿಕರೆಂದು ಗುರುತಿಸಿಕೊಂಡರು. ಭತ್ತ, ತೆಂಗು ಮತ್ತು ಅಡಿಕೆ ಬೆಳೆಯಲ್ಲಿ ಅಪಾರ ಯಶಸ್ಸನ್ನು ಸಾಧಿಸಿದ ಶ್ರೀಯುತ ಭಂಡಾರಿಯವರಿಗೆ 1989ರಲ್ಲಿ ಕಾರ್ಕಳ ಶ್ರೀ ರಾಮಕೃಷ್ಣ ವಿದ್ಯಾರ್ಥಿ ಭವನದ ಮಹಾಸಭೆಯ ಕಾಯಕನೆ ಕೈಲಾಸ ಪಂದ ನಂಬಿನಾರು ಶ್ರೀಯುತ ಸುಧಾಕರ್ ಶೆಟ್ಟಿ ಕಠಿಣ ಪರಿಶ್ರಮದೊಟ್ಟುಗು ಬದುಕುಗೊಂಜಿ ಬಿಲನಾಡಿನ ಛಲಗಾರೆ. ತಾನೆದ ಪೇಪರ್ ಪ್ರಾಡಕ್ಟ್, ಡ್ಯಾಗರ್ ಪೋಸ್ಟ್, ಗ್ಯಾಲ್ವಾರ್ ಪೇಂಟ್ಸ್, ಲಾಕಿಮ್ ಇಂಚಿತ್ತಿ ಅವಿಯೇತೋ ಕಂಪೆನಿಲೆಡೆ ಕ್ಯಾಂಟೀನ್ ಸುರುಮಂತದು ಕ್ಯಾಂಟೀನ್ ಬೊಕ್ಕ ಹೋಟೆಲ್ ಉದ್ಯಮಗೊಂಜಿ ಹೊಸ ರೂಪನು ಕೊರತು ಯಶಸ್ಸದ ಏರಿ ಏಣಿದ ಸುರುತ್ತ ಪಜ್ಜೆನು ದೀನಾರು ಶ್ರೀಯುತ ಸುಧಾಕರ್ ಶೆಟ್ರು. ಯಾನು ಎನ್ನವು ಪಂಡು ಎನ್ನಂದೆ ಆಶ್ರಯ ಕೇನೊಂದು ಬತ್ತಿನ ಜೋಕುಲೆಗ್ ತನ್ನ ಕ್ಯಾಂಟೀನ್ ಬೊಕ್ಕ ಹೋಟೆಲ್ ಆಶ್ರಯ ಕೊರ್ದು ಮಾನವೀಯತೆ ಮೆರೆಯಿನ ಮಹನೀಯರು. ಮಲ್ಲ ಮನಸ್ಸದ ಮಹಾನುಭಾವರೇ,
ಸಾಧನದ ಸಾಧಿಕು ಸೋಲೇ ಇಜ್ಜಿ ಪನ್ಪಿಂಚು ಪಾತೆರ ಇರೆ ಪಾಲುಗು ಸತ್ಯ ಧರ್ಮ ಕರ್ಮನು ತೆರೆಯಿನ ಇರೆ ಪ್ರಯತ್ನವು ಮುಟ್ಟಿನವು ಪೂರ ಬಂಗಾರಾಂಡು ಬೈಯಡೆ ಅಧ್ಯಕ್ಷರು ಮಂಡಲ ಸಂಘ ಮುಂಬೈ ಮತ್ತು ಶ್ರೀ ಮಂಜುನಾಥ್ ಭಂಡಾರಿ ಆಡಳಿತ ನಿರ್ದೇಶಕರು ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನ ರಾಜ್ಯಪಾಡಿ ಇವರ ಗೌರವಾತಿಥ್ಯದಲ್ಲಿ ಹಾಗೂ ಕನ್ಯಾದಿಗಣ್ಯರ ಗಣ ಉಪಸ್ಥಿತಿಯಲ್ಲಿ ಶ್ರೀ ರಾಜೇಂದ್ರ ಮೆಲಂಡ ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಮಾನ್ಯರೇ, ನಿಸರ್ಗ ರಮಣೀಯ ಹಸಿರುಗೂಡು ಬಂಡವಾಳದ ಬಡಗ ಹುಲ್ಲೂರು ಗ್ರಾಮದ ನಡೋಡಿಗುತ್ತು ಪ್ರತಿಷ್ಠಿತ ಮನೆತನದಲ್ಲಿ ಸುಮತಿ ಕೆ ಶೆಟ್ಟಿ ಕಾರ್ಯಾಧ್ಯಕ್ಷೆ ಮಹಿಳಾ ವಿಭಾಗ, ಶ್ರೀ ರಂಜನ್ ಆರ್ ಶೆಟ್ಟಿ ಕಾರ್ಯಾಧ್ಯಕ್ಷರ ವಿಭಾಗ, ಸ್ಥಾಪಕರು ಮಾಜಿ ಅಧ್ಯಕ್ಷರು ಸಮಿತಿಯ ಸರ್ವ ಸದಸ್ಯರು. ಇಂಕೆ ಬೋಡಿಗೆ ಒಂದು ಸ್ಟೇಜ್ 5 ವರ್ಷ ಸನ್ಮಾನ ಹೊಂದಿ ಅಂತ ಅಂಚಿನ ಆತ್ಮಲಕಲ ಕೆಲಸ ಮಲ್ತೀಜಿ ಆಡಲ ಒಂದು ಎನ್ನ ಇಲ್ಲ ಕಾರ್ಯಮತ್ತುದು ಇನಿ ತಾಣೆ ಬಳಸ್ತಗಲಿ ಬಂದು ಸನ್ಮಾನ ಹೊಂದಿರು ಐಕ್ಯ ತಾಣೆ ಬಳಸ ಅಧ್ಯಕ್ಷ ಕುಶಲ ಭಂಡಾರಿ ಒಕ್ಕ ಪೂರ ಪದಾಧಿಕಾರಿಗಳ ಯಾನೆನ್ನ ಗರ್ಪುರವಾದ ಒಂದು ಕನ್ನಡ ಇಂಚೆನೆ ಅವಳ ಒಂದು ಸೌಭಾಗ್ಯದಾದ ಪಂಡ 2 ಜನ ಊರ್ದ ಬಿಡ್ನೇರನ್ನ ಇನ್ನು ನಿಮ್ಮ ಬರಿತವ್ರದ ఆయన ಪದ್ಮನಾಭ ಬೈಯಡು ಅಂಜನೆ ಎಂಕಲ್ನ ಹಿತೇಶ್ ఆయన ಮಂಜುನಾಥ್ ಪಂಡ್ರ ಅಕಲ್ಲ ಕೈಟ್ ದೆತನಂಚಿನ ಆಶೀರ್ವಾದ ನಾನು ಮಿತ್ತುಗಳ ನೇರ್ದು ಎಡ್ಡೆ ಕೆಲಸ ಮಾಡ್ಕೊಂಡು ಅಂಚಿನ ಈ ಜವಾಬ್ದಾರಿ ನಿಂಗೆ ಒದಗಾದ ಕೊಡ್ತೇವೆ ತಾನೇ ಬಳಸ್ತಗಳು ಅಂಚನೆ ನಾವೆಲ್ಲ ನೇತೃತ್ವನ ಎತ್ತ ವಾ ಒಂಜಿ ಕೆಲಸಕ್ಕಲ್ಲ ಐನು ಯಾನು ಎನ್ನ ಜವಾಬ್ದಾರಿ ಪಡೆದು ಯಾನು ನಲ್ಲ ವಯಸ್ಸೊಂದು ಮತ್ತೊಂದು ಅಂಚನೆ ತಾನೇ ಬಳಸಲ ಇಂಚೆನೆ ಎಡ್ಡೆಡ್ಡ ಬೇಲೆ ಮತ್ತೊಂದು ಉಡುಪಿ ಬಳಿಯ ಕಟ್ಪಾಡಿಯಲ್ಲಿ ಶ್ರೀ ಅಚ್ಯುತ ಶೆಟ್ಟಿ ಮತ್ತು ಶ್ರೀಮತಿ ಜಲಧ ಶೆಟ್ಟಿ ಅವರ ಕೊನೆಯ ಪುತ್ರನಾಗಿ ದಿನಾಂಕ 1/3/1950 ಜನಿಸಿದ ತಾವು ಹೈಸ್ಕೂಲ್ ಶಿಕ್ಷಣವನ್ನು ಕಟ್ಪಾಡಿ ವೆಂಕಟರಮಣ ಜೂನಿಯರ್ ಕಾಲೇಜಲ್ಲಿ ಮುಗಿಸಿ ಆ ಕಾಲದ ಇತರ ತುಳು ಕನ್ನಡಿ ಯುವಕರಂತೆ ಹೊಸ ಬದುಕಿನ ಹುಡುಕಾಟದಲ್ಲಿ ಭವಿಷ್ಯತ್ತಿನ ಸುಂದರ ಕನಸಿನೊಂದಿಗೆ ಮಾಯಾನಗರಿ ಮುಂಬೈಯತ್ತ ಮುಖ ಮಾಡಿದಿರಿ. ಸಮಾಜಕ್ಕೆ ತಮ್ಮಿಂದ ಇನ್ನಷ್ಟು ಸೇವೆ ಲಭಿಸಲಿ, ನಿಮ್ಮ ಬಾಳು ಬಂಗಾರವಾಗಲಿ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಶ್ರೀ ಭಗವಂತ ನಾರಾಯಣ ಪಂಡಿತ ಶಾಸ್ತ್ರಿ ಸನ್ಮಾನ ಪತ್ರವನ್ನು ಸಮರ್ಪಿಸಿದ್ದೇವೆ. ಕುಶಲ್ ಭಂಡಾರಿ ಅಧ್ಯಕ್ಷರು, ವೇಣುಗೋಪಾಲ ಶೆಟ್ಟಿ ಉಪಾಧ್ಯಕ್ಷರು, ಸುನಿಲ್ ಜೆ ಶೆಟ್ಟಿ ಗೌರವ ಕಾರ್ಯದರ್ಶಿ, ಭಾಸ್ಕರ್ ಎನ್ ಶೆಟ್ಟಿ ಗೌರವ ಕೋಶಾಧಿಕಾರಿ, ಅಶೋಕ್ ಎನ್ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ, ಶ್ರೀಮತಿ ಸುಮತಿ ಕೆ ಶೆಟ್ಟಿ, ಶ್ರೀ ರಂಜನ್ ಶೆಟ್ಟಿ. ನಮಸ್ಕಾರ. ಅಂಡ ಇನಿ ತೂನಾಗ ಭಾರಿ ಸಂತೋಷ ಬಂದ ಯಾಕೆಂದ್ರೆ ಒಂಜಿ ನರಮಾನೆ ಅಂಚಿಂಚಿ ಬಂದುಜಿ ಐಟ್ಲ ಬೊಂಜೇನಕ್ಕಲು ಭಾರಿ ಜನ ಉಳ್ಳಾರು ಜೋಕುಲು ಅಂತ ಕಡಮಲ್ಲೇರು ಅಂದ ಇನ್ನು ಸೋಮವಾರದ ದಿನ ಅದಕ್ಕೂ ಅಂಚಾದ ಕಡಮಪ್ಪೇರು ಎನ್ನ ಲೆಕ್ಕಡು ಮಸ್ಸಿನಿಗಳು ಜೋಕುಲಿಗೆ ಸಂಸ್ಕಾರವನ್ನು ಕಲ್ಪಾದ ಕೊಡ್ದು ಉಪ್ಪಾದನ್ನು ಗೊತ್ತಾಪನು ನಮ್ಮೆಲ್ಲ ಮಸ್ಸಿ ಯಾರು ಆಯ್ ಬಂದ್ಬಿಡ್ಬೇಕೆಂಡ ಇಂಚಿನ ಮಾತ ಸಂಘ ಸಂಸ್ಥೆಗಳಿಗೆ ಬಂದಾಗ ಮಾತ ಹೆಚ್ಚಿಗೆ ಅದೊಂದು ಐತಾರದಿಂದ ಆ ಜೋಕ್ಲೆ ಮಾತ ಬತ್ತದು ತುಗಿಯದ ಸಂತೋಷ ಆಪುಂಡು ಐನ್ ಏರು ಕಲ್ಪಾವಡೊಂದಕ್ಕೆಂಡ ಅಪ್ಪೆ ಕಲ್ಪಾವಡ ಐನು ಒಪ್ಪಗಿದ್ದಾದಕ್ಕೆಂಡ ಬೆತೆ ಬೆತೆ ಕಸು ಹುಡುಕೊಂಡು
ಆ ಜೋಕ್ಲೆ ಪ್ರತಿಯೊಂದು ವಿಷಯದ ಕಲ್ಪವನಿಗೆ ಏನಂದ ಅಪ್ಪೆ ಕಲ್ಪವನಿಗೆ ಇನ್ನಿತ್ತು ಊರು ಕಡಿಮೆ ಆಗ್ತದೆ ಬೊಂಬಾಯಿ ಆ ಸಂಸ್ಕಾರ ಮತ್ತು ಕಡಪು ಜಾಸ್ತಿ ಕಂತೊಂದಿಲ್ಲ ಅವ್ರಿಗೆ ಅವು ಭಾರಿ ಸಂತೋಷ ಬೇತೆ ಬೇತೆ ನಮ್ಮನೆದ ಚಿನ್ನರ ಬಿಂಬ ಕೆಲವು ನಮ್ಮನೆದ ಮಾತ ನಮ್ಮನೆದ ಮಾತ ನೆಕ್ಲೇದು ಊರಿಗೆ ಬಂದಕ್ಕೆ ಇಂಗ್ಲಿ ತೂದು ಭಾರಿ ಖುಷಿ ಆಪನು ಓಡಿಬಿಟ್ಟಕ್ಕೆಂಡ ಊರದ ಜೇಕುಲು ಇಂಚ ತೀರ್ಥ ಜೊತನು ಈ ಕಡೆ ಜೊತನು ಅಪ್ಪೆಲ್ಲ ಬಂದ್ಬಿಡ್ಯಾರು ಅನ್ನ ಬೊಂಬಾಯಿದ ಜೋಕುಲು ಬರ್ತದೆ ಭಾರಿ ಸಂತೋಷ ವಾಮಾನಮ್ನೆದ ದೇವೇರ್ನಕ್ಲ ವಿಷಯ ಪಾಡಿದೆ ವಾಮಾನಮ್ನೆದ ಮಾತ ನಮ್ಮನೆದ ನಿಕ್ಲಿನ ತೂನಾಗ ನನಗೆ ಊರದಾಗಲೇ ಭಾರಿ ಖುಷಿ ಆಪನು ಅಂದ ಒಂಜಿ ಅಂತ ವಿಷಯ ಬಂದಿಗೆ ಅಂತ ಈ ಬಂಟ್ರೆ ಸಂಘದಕ್ಕೆಲ್ಲ ವಿಷಯ ಮಸ್ತ್ ಹೊಂಡಾಪನು ದಾಯಿಂದ ತೂಪುಜೀರು ಅಂದ ಇಚ್ಚಿನ ಜನಕರು ನಾನು ಕಮ್ಮಿಡ್ಲಿ 10-4 ವರ್ಷದಿಂದ అయితే ಬೇತೆ ದೇವಸ್ಥಾನ ಎನ್ನ ದೇವಸ್ಥಾನಗಳ ಯಾನೊಂದು 2-3 ಸರ್ತಿ ಬೈದೆ ಅಂಚನೆ ಮಸ್ತ್ ಬೇತೆ ನಮ್ಮನೆದ ದೇವಸ್ಥಾನಗಳ ಬೈದೆ ಮುರಾರಿ ಅಪ್ಪ ಪುರಲ್ದ ರಾಜರಾಜೇಶ್ವರನ ಒಂದು ಮಲ್ಲ ಕೆಲಸಗೂ ಬಣ್ಸಂಗು ಬತ್ತ ಮಲ್ಲ ಬಣ್ಸಂಗು ಅವ್ರು ಬತ್ತದ ಪಯ್ಯಣಲ್ಲಿ ಭಾರಿ ಮಲ್ಲ ಕೆಲಸ ಮಲ್ತೀರು ಮಾತಾ ಬಣ್ಸಂಗದಕ್ಕೆಲ್ಲ ಒಟ್ಟಿಗೆ ಲೆತ್ತದೆ ಭಾರಿ ಪುಣ್ಯ ಇತ್ತು ಕೊಟ್ಟಿಗೆ ಸಾಧಾರಣ 2 ಕೋಟಿ ಮುಟ್ಟ ಕಡಪುರದ ಹಣ ಐತ ಪುಣ್ಯದ ಬಲ ಏರಿಗೆ ತಿಕ್ಕುನಿಗೆಲ್ಲ ಕಡಪುಡ್ನಕ್ಲಿ ಇರ್ತೀನಿ ನಿಗ್ಲಿ ಕೊಡ್ತು ನಕ್ಲಿಗೆ ಅಣ್ಣ ನೀರು ಮಾತು ಒಟ್ಟಿಗೆ ಮಲ್ಕೊಡಲ್ಲ ಇಂಚಿನ ಬಣ್ಸಂಗ ಇತ್ತನ್ನು ಮಾತ್ರ ಒಟ್ಟಿಗೆ ಮಲ್ಪೆರಪ್ಪನು ಇದು ಭಾರಿ ಸಂತೋಷ ವಿಷಯ ಇದಕ್ಕೆ ಕೋಡೆ ಒಂಜಿ ಏನು ನಾವು ಊರ್ದಾಗಲೇ ಬತ್ತಿತ್ತೀರಿ ಕಂದವರ ಸುಬ್ರಹ್ಮಣ್ಯ ದೇವಸ್ಥಾನದಕ್ಕೂ ಬತ್ತದ 15 ದಿನಾನಿಗೆ ಅಂಚನೆ ಮುರಳಿ ತುಂಬೇಡೊಂಜಿ ಮಹಾಲಿಂಗೇಶ್ವರ ದೇವಸ್ಥಾನ ಒಂದುಂಡು ಐತಕ್ಕೆಲ್ಲ ಬೈದ್ಯರಿಗೆ ಬೇತೆ ಊರೆಲ್ಲ ಪೋಪುಜಿಯದು ಮಲ್ಲ ಮನಸ್ಸು ತಕ್ಕಲಿ ಏರಿಕೆಂಡ ಬೊಂಬಾಯಿದ ಬಂಟ್ರೆ ಸಂಘ ತಕ್ಕಲಿ ಈ ಬಂಟ್ರೆ ಸಂಘವು ಏರು ಪೋಪೇರಿ ಅದೇ ಈ ಈ ಒಂದು ಕಾರ್ಯಕ್ರಮವು ಏನೇ ಉಪಸ್ಥಿತಿನ ನಮ್ಮ ಬಂಟ ಸಮಾಜದ ಒಂದು ಪ್ರತಿಷ್ಠಿತ ವ್ಯಕ್ತಿತ್ವ ಪಡೆದಿನಾರು ಪ್ರಕಾಶ್ ಶೆಟ್ರು ಬಂಜಾರ ಗ್ರೂಪದ MRG ಗ್ರೂಪದ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶೆಟ್ಗೆ ಎಲ್ಲ 3 ಕರ ಗೊತ್ತರು ಪುಡುದಿನಾರು ಮಂಜುನಾಥ ಬಂಡಾರು ಎಂಗ್ಲಿ ಮಾತ ಬಾರಿ ಮುಟ್ಟೋಡು ಸಂಬಂಧಿಸಿನ ಮಾತ ಮೊಕ್ಕರಿ ಬಂಡಾರು ನಮ್ಮ ನೆತ್ತ ಈ ಮಲ್ಲ ಸಂಘಟನೆದ ಜವಾಬ್ದಾರಿ ಕುಶಲ್ ಬಂಡಾರು ಬಹುಶಃ ಮಿಸ್ಟರ್ ಲೇಖನ ಸೈಡ್ದಾರೆ ಮಾತ ಮಹಿಳಾ ವಿಭಾಗದ ಚೇರ್ಪರ್ಸನ್ ಇತ್ತು ವಿಂಗದ ಚೇರ್ಮನ್ ಒಕ್ಕ ಪೂರ್ ಆಫೀಸ್ ಬೇರರ್ಸ್ ಎಂಗ ಬನ್ಸಂಗದವರು ಕಂಡಪಟ್ಟ ಬೇಜ ಜನಪ್ರಿಯ ಮಾತ ಬಹುಶಃ ಕುಶಲ ಭಂಡಾರ ಮಲ್ಲ ಅಭಿಮಾನ ಬೇಜ ಮಾತ ಬೇಜಿನ ಕೂಡ ಬೇಜರು ಅಂಜೆ ಬನ್ಸ ದಾನ ನಮ್ಮ ಬನ್ಕೆ ಸೋಷಿಯಲ್ ಒಕ್ಕ ಮಾತಲ್ಲಿ ಅಭಿಮಾನದ ಬೈದಿನ ಮಾತ ಬನ್ಸಂಗದ ಅಭಿಮಾನಿವೆ ಬನ್ಸಂಗ ನಾವು ಮೂಲತಃ ಕೃಷಿಕರು ಪ್ರತಿ ಒಂದು ಜಾತಿನ ಒಂದೊಂದಿಗೆ ಮೂಲ ಕಸಬೊಂದುಂಟು ಅಂಚೆ ನನಗೆ ದೇವಿನ ಅನುಗ್ರಹಗಳು ಬಂಟೀರನ್ನು ಬಂದಾಗ ನಮ್ಮ ಕೆರಿ ಒಂಜಿ ಸರ್ತ ಹಾಕೊಂಡು ನನಗೆ ಕೃಷಿ ಮಾಡ್ತಿದ್ದು ಜೀವನ ಕಳೆದಿನ ನಮ್ಮ ಮಲ್ಲ ಸಮಾಜ ವಿಶೇಷವಾದ ವ್ಯಕ್ತಿತ್ವ ಐತಿ ನಮ್ಮ ಸಮಾಜ ನಮ್ಮದ ಬಾಕಿ ಸಮಾಜನ ಗೌರವ ಮಲ್ಪುವ ಅಂಚೆ ಅದು ಪುನಃ ನಂಗೆ ಮಾತ ಸಮಾಜದಲ್ಲ ಒಂದು ವಿಶೇಷವಾದ ಗೌರವ ನಂಗೆ ಕೊಡ್ಬೋದು ಇದು ಜಸ್ಟ್ ಏನು ಪನ್ಪ ತುಂಬ ಒಂಚೂರು ಪಿರಗೊಂಡ ಪನ ಎನ್ನ ಪ್ರಾಕ್ಟಿಕಲಿ ಅಂತ ಪನ್ಪಿನಿ ಎಲ್ಲ ಹಿರಿಯ ನಗಮಟ್ಟಿ ನಮ್ಮ ಪೋಂಡ ಒಂದು ಬೈಟ್ ಇಂಜಿ ವಿಲೇಜ್ ಪೋನಾಗ ಎದುರು ಬರ್ಪಿನಾಗಲು ಆ ಹಿರಿಯನವರು ಪೋನಾಗ ಕಂಡದ ಪುನೀಟ್ ತಿತ್ತು ಜತದ ಅಲ್ಲಿ ಸಾಧಿ ಮಾತು ಗೊತ್ತು ಕೊಡುತ್ತದೆ ಅಲ್ಲ ಅಂಚಿನ ಒಂದು ಮರ್ಯಾದೆ ಪಡೆದ ನಮ್ಮ ಗುತ್ತು ಬರ್ಗೆದವರು ಮಾತ ತುಂಬುದೇನೆ ಬಿಡ್ತು ಜನ್ಮಭೂಮಿ ಬಿಡ್ತು ಕರ್ಮಭೂಮಿ ಬದಲು ನಮಗೆ ಸೆಟ್ಲ್ ಆತ ಮಹಾತಾಯಿನ ಅನುಗ್ರಹ ನಮ್ಮ ಮಹಾಲಕ್ಷ್ಮಿ ದೇವರು
ಅಂಚೆ ನಮ್ಮ ಗಣಪ ಸಿದ್ಧಿವಿನಾಯಕ ಒಳ್ಳೆಯರು ಮೊಮ್ಮಾದೇವಿ ದೇವರ ಅನುಗ್ರಹಡು ನಮ್ಮ ಮಾತಿನಿ ಒಂದು ಪರಿಶ್ರಮದ ಮೂಲಕ ನಮ್ಮ ಹೈ ಸ್ಟೇಜಿಗೆ ಮುತ್ತು ಬತ್ತು ಎತ್ತರ ಸ್ಟೇಜಿಗೆ ಬತ್ತುಂಟು ಎತ್ತ ಪಿರಾಡು ನಮ್ಮನೆ ಪರಿಶ್ರಮ ಬೆಗರಿಗೆ ದಿನಕ್ಕೂ 15 ಗಂಟೆ ಬೆಂಕಿನ ನಮ್ಮ ಹಿರಿಯನವರು ಬೆಂಕಿನೇ ನಮ್ಮವನು ಸ್ವತಃ ಬುದ್ಧಿಡು ನಮ್ಮವನು ನಂತದ ಓಲೋಲ್ಲ ಬರ್ತದೆ. ಬಂಟರ ಭವನ ಕುರ್ಲದ ವಾಪ್ ಸಭೆಲ ಈತಿತ್ತಿಜಿ ಬಂದೇನೆ ಉಡಂಜಿ ನಾನು ಯಾಪಲ ಕುರ್ಲ ಬಂಟರ ಭವನಡು ಕನ್ನಡದೇ ಪಾತಿರದಿಂಗ ಅಭ್ಯಾಸ ಇನ್ನು ಮಾತಿರ್ಲ ತುಳುಟು ಪಾತಿರೊಂದುಲ್ಲೆ ಮಲ್ಲೆ ಜಾನ್ಲ ಪ್ರಯತ್ನ ಮಾಡ್ತಾರೆ ಎನ್ನ ಇಲ್ಲಿ ಎನ್ನ ಸಮಾಜ ಮುಲ್ಪದಾಲ ತತ್ತದ ಪೋಂಡಲ ತೊಂದರೆ ಹೆಚ್ಚಿ ಮದ್ದೋಡು ಕನ್ನಡ ಪಾತ್ರನೆಲ್ಲ ಬೇಜಾರು ಮಾಡ್ಕೊಡ್ಚಿ 14ನೇ ವಾರ್ಷಿಕೋತ್ಸವ ಕುರ್ಲ ಬಂಟರ ಸಂಘ ತಾನೇ ಬಂಟರ ಸಂಘ ಗುತ್ತದ ಇಲ್ಲಿ ಗತ್ತದ ಚಾವಡಿ ಈ ಒಂಜಿ ಇನ್ನಿತ ಕಾರ್ಯಕ್ರಮಗೂ ಕೇಂದ್ರ ಬಿಂದು ಆಯ್ನಂಚಿನ ತಾನ್ಯದ ಬಂಟರ ಸಂಘ ಅಧ್ಯಕ್ಷರು ಕುಶಲ್ ಭಂಡಾರೆ ಇರ್ಲ ತೂನಗೊಂಜಿ ಮಲ್ಲ ಗುತ್ತದರ ಲೆಕ್ಕನೇ ಉಳ್ಳಾರೆ ಬಾರಿ ಲಕ್ಷಣ ಆದ ಬಾರಿ ಕೊರ್ಲದಿಲ್ಲ ನಿಜವಾದ ಇರಿನ ವೇದಿಕೆ ಚಾವಡಿ ಕುಲ್ಲನಾಗ ಇರೇನು ಯಾನು ದುಂಬು ತೀತಿನೋ ಗುತ್ತದ ಅವನಿಗೆ ಗತ್ತದ ಚಾವಡಿ ಪೋಷ ಇರಿನ ಒಂತೆ ಪ್ರಾಯ ಪೋಂಡ ಅಂಚೆನೆ ಒಪ್ಪುವರಿಗೆ ಅಂಚನೆ ನಂಗೆ ಮಾತ ಇನಿ ಆಶೀರ್ವಾದ ಮಾಡ್ತೀನ ನಮ್ಮ ಮಾತ ಊರುದ ದೇವಸ್ಥಾನದ ಜೀರ್ಣೋದ್ಧಾರಡು ನಾಗಮಂಡಲ ಪಡು ದಕ್ಕದ ಬಲಿ ಪಡು ಮಾತ ಉಂಟುದು ಮಲ್ಪವನ ಎನ್ನ ಗುರುಕುಲು ಮಂಜುನಾಥ ಭಂಡಾರ ಈ ಒಂಜಿ ಬೊಂಬೈದ ಬಂಟರ ಸಂಘ ಇಡೀ ಒಂಜಿ ದೇಶಡು ಮಾದರಿ ಬಂಟರ ಭವನ ಪಂಡ ಬಂಟರ ಸಂಘ ಪಂಡ ಒಂದು ಬಾಂಬೆ ಬಾಜಿ ಅಧ್ಯಕ್ಷ ಆಪಿನೇ ಒಂಜಿ ಭಾಗ್ಯ ಅಂಚಿನ ಅಧ್ಯಕ್ಷರ ನಮ್ಮೊಟ್ಟು ಉಳ್ಳಿರ ಪದ್ಮನಾಭ ಪಯ್ಯಾಡರ ವೇದಿಕೆ ಕುಳ್ಳಿನ ಮಾತ ತಾನೇ ಬಂಟರ ಸಂಘದ ಪದಾಧಿಕಾರಿಗಳು ದೊಂಪೊಡು ಕುಳ್ಳಿನಂಚಿನ ಮಾತ ಹಿರಿಯರು ಸಮಾಜ ಬಾಂಧವರ ನಿಗಲು ಮಾತ ಎರಡ ದೀತಿನ ವಿಶ್ವಾಸ ಪ್ರೀತಿ ಎರಡು ನಿಗಲು ಲೆತ್ತದ ವೇದಿಕೆ ಈ ಒಂಜಿ ಸಭಾ ಕಾರ್ಯಕ್ರಮಗಳು ದೀಪ ಕೊತ್ತವನ ಅವಕಾಶ ಮಲ್ತುಕೊರ್ಲಿಕ್ಕೆ ನಿಗಲೆ ಮಾತೆರೆನ ವಂದನೆ ಅಭಿನಂದನೆ. ಇನಿ ತಾನ ಬಣ್ಸಿದ 14ನೇ ವರ್ಷದ ಗೌಜಿದ ವಾರ್ಷಿಕೋತ್ಸವವು ಬೈದಿನ ಪೂರ ಬಂಟ ಬಾಂಧವ್ಯರನ್ನು ಯಾನು ಪ್ರೀತಿಡು ಸೊಲ್ಮ ಸಂದಾಯಿಸೊಂದು ಎದ್ಕೊಂದುಲ್ಲ ಬಂದುಲೆ 14ನೇ ವರ್ಷದ ವಾರ್ಷಿಕೋತ್ಸವ ಈ ಕಾರ್ಯಕ್ರಮವು ದೂರದ ಬೆಂಗಳೂರಿದು ತಾನ ಬಣ್ಸದ ಲೆಪ್ಪುಗು ಹೋಗೊಡ್ದು ಬೈದೇರು ನಮ್ಮ ಸಮಾಜದ ಒಂಜಿ ಅನರ್ಘ್ಯ ರತ್ನ ಪಂಡ ತಪ್ಪ ಒಂದು ಕೆ ಪ್ರಕಾಶ್ ಶೆಟ್ರು
ಯಾನು ಪ್ರಕಾಶ್ ಶೆಟ್ಟಿ ತೂಂತೆ ಆ ರೆಕಾರ್ಡ್ ಪಂಡೇರಿ ವಿಜಯ ಬ್ಯಾಂಕ್ದ ಒಂದು ಕ್ಯಾನ್ ಫೋನ್ ಮಾಡ್ದೆ ಎಂಕ್ಲ ಮಾಡ್ದೇರಿ ಅಂಡ ಯಾನಿ ಊರುಡುತ್ತೆ ಬನ್ನಗ ರಾತ್ರಿ ಅಂಡ ಪ್ರಕಾಶ್ ಅಣ್ಣ ಈರ್ನೊಟ್ಟಿಗೆ ಎಂಗುಳು ತಾನದಕ್ಕಲ್ಲ ಪ್ರಕಾಶ್ ಅಣ್ಣೆ ಯಾನೆನ್ನುದಿನಿ ಪ್ರಕಾಶ್ ಅಣ್ಣೆ ನೋ ಡೌಟ್ ಭಾರಿ ಮಲ್ಲ ಜನ ಮನಸ್ಸಿಡ್ಲ ಭಾರಿ ಮಲ್ಲ ಜನ ಯಾರು ಪ್ರಕಾಶ್ ಅಣ್ಣ ಏಪಲ ಪಾತಿರ್ದುಪ್ಪಂದಿಂಚ ತೂಪೇರಿನಿ ಓಲ್ಲ ಸಂಘ ಸಂಸ್ಥೆಡು ಅರ ಫೋಟೋ ಪಕ್ಕ ಇಂಚ ಏಪಲ ಫಂಕ್ಷನ್ ತುಪ್ಪೆ ಯಾನು ಫೋನ್ ಮಾಡ್ತಂಡ ಫೋನ್ ದೆರ್ಪೆರ ಪಂಪಿನ ಒಂಜಿ ಅಪಧೈರ್ಯ ಎಂಕಿತ್ತಲು ಯಾನು ಫೋನ್ ಮಲ್ತೆ ಐದು ಮೋಹನ್ ಸಣ್ಣ ಬನಂತೆ ಮೋಹನ್ ಸಣ್ಣ ಪ್ರಕಾಶ್ ಅಣ್ಣ ನಿಂಗೆ ಕೊಂಚ ಕಾಂಟ್ಯಾಕ್ಟ್ ಆಯ್ರಂಡು ಈರೊಂದು ಪಾತಿರೋರು ಅಂಡ್ ಆಯ್ತು ಮನದಲ್ಲಿ ಧೈರ್ಯ ಮಲ್ತದ ಯಾನು ಪ್ರಕಾಶ್ ಅಣ್ಣಗೆ ಫೋನ್ ಮಲ್ತೆ ಏನೆಂದು ಕೇಳಿರಿ ಯಾನ್ ಪಂಡೆ ಪ್ರಕಾಶ್ ಅಣ್ಣ ಯಾನ್ ಕುಶಾಲ್ ಭಂಡಾರಿಯಿಂದ ತಾನ ಬಣ್ಸದ ಇತ್ತದ ಪ್ರೆಸಿಡೆಂಟ್ ಅಂದೇ ದಾದೆ ಎಂದು ಪಡ್ಡೇರಿ ಪಂಡೆ ಎಂಕಲ್ನ ಎಲ್ಲಂಜಿ ತಾನ ಬಣ್ಸದ 14ನೇ ವಾರ್ಷಿಕೋತ್ಸವ ಐಕೆ ಈರು ಬರೋಲಿಯ ಪ್ರಕಾಶ್ ಅಣ್ಣ ಕೇಂದ್ರಗ ಬರಿಟ್ ಅರ್ಣ ಪಿ ಎನ ಎತ್ತೇರು ಅರ್ಣ ಎತ್ತಕೇಂಡರು ಎಲ್ಲಂಜಿ ಫೆಬ್ರವರಿದ ಈ ತಾರೀಕಿಗೆ ಎನ್ನ ಕಾರ್ಯಕ್ರಮ ಉಂಡ ಅಂತ ಹೈ ಕಾರ್ಪಂಡೇರು ಇಚ್ಚಿಂದು ಅಂಚಣ್ಣ ಆ ಡೇಟಿನ ಫೈನಲ್ ಮಲ್ಪಲ ಆನೆ ಇಂಕ ತಾನ ಬಣ್ಸದ ವಾರ್ಷಿಕೋತ್ಸವಕ್ಕೆ ಪೋಯರೆಂಡೊಂದು ಫೋನ್ ಕಂಡು ಅಂಚಿನ ಪ್ರಕಾಶ್ ಇನಿ ಭಾರಿ ಕಷ್ಟೋಡು ಬೈದಿನ ಪ್ರಕಾಶ್ ಅಣ್ಣೆ ಆ ಪಂಡೇರಿ ಯಾನು ಎಂಚ ಬೈದೆಂದು ಇನಿ ನಮ್ಮ ಬಂಟ ಸಮಾಜಗುಲ ನಮ್ಮ ಯುವ ಜನಾಂಗಗುಲ ಆರೋಗ್ಯ ಮಾದರಿ ಅದು ಉಲ್ಲೇರಿದ ಪಂಡ ತಪ್ಪಾವದು ಆರವಿನ ಮೂಜಿ ಸರಿ ಪಂಡೇರು ಯುವ ಜನಾಂಗವು ನಿಗುಲು ಇಂಚಾವಡು ನಿಗುಲ ಮಂಡಿಡಿಯಾನ ಡಾಕ್ಟರ್ ಇಂಜಿನಿಯರ್ ಎಂದು ಬರಬಲ್ಲಿ ನಮ್ಮ ಸಮಾಜವು ನಮ್ಮ ದಾದ ಮಲ್ಪೊಲಿಂದ ಪಂಪಿನ ಒಂಜಿ ಕೆಲಸ ನಿಗಲು ಮನಸ್ಸಿಡ್ದು ಇದು ಆ ಸಮಾಜವು ಕೂಡ ಕೆಲಸ ಮಲ್ಪೊಡೊಂದು ಭಾರಿ ಪೊರ್ಲುಡು ಪಂಡೇರು ಪ್ರಕಾಶ್ ಅಣ್ಣೆ ಸುಂದರರಾಮ್ ಶೆಟ್ನ ವಿಷಯ ಪಂಡೇರು ಸುಂದರರಾಮ್ ಶೆಟ್ಟಿ ನಮ್ಮ ಸಮಾಜವು ಆ ಟೈಮುಡು SSC ಮಲ್ದಿನಕ್ಲಿಗೆ ಈಜಿನ ಕಾಲೇಜ್ ಮಲ್ದಿನಕ್ಲಿಗೆ ನಮ್ಮ ಲ್ಯಾಂಡ್ ರಿಫಾರ್ಮ್ ಟೈಮುಡು ದಾಲ ಒಪ್ಪಂದಪ್ಪನಗ ಒಂಜಿ ಪ್ರತಿ ಇಲ್ಲಡ್ಲ ಒಂಜಿ ದೀಪನು ಪೊತ್ತ ದಿನಾರ ಸುಂದರರಾಮ್ ಶೆಟ್ಟಿ ಇನಿ ಆರ್ನ ಕಾರ್ಯಕ್ರಮ ಆರ್ನ ಜೀವನ ಆರ್ನ ನೆನಪು ನಮ್ಮ ಜನಮಾನಸುಡು ಬಂಟ ಸಮಾಜೋಡು ಪೋಡು ಪಂಡದು ಐತ ಕಾರ್ಯವು ಜೈದೇರು ಪ್ರಕಾಶ್ ಅಣ್ಣ ಇವ್ರನ್ನೊಟ್ಟಿಗೆ ಇಂಕಲು ತಾನ ಬಣ್ಸದಕ್ಕಲು ಏಪಲ ಉಲ್ಲಾಸ ಬರ್ಪಿನ ಭರವಸೆ ಯಾರು ರೇಖವಿಲ್ಲ ಪ್ರಕಾಶ್ ಅಣ್ಣೆ ಇನ್ನು ಈ ಕಾರ್ಯಕ್ರಮ ಬೈದಿನ ಎಂಗ್ಲೆ ಭಾರಿ ಖುಷಿತ ವಿಷಯ ಪ್ರಕಾಶ್ ಅಣ್ಣ ಇದನ್ನು ಮನದಿಂಜಿದ ಯಾನು ಸ್ವಾಗತ ಮಾಡ್ತಾರೆ ಅಂಚನೆ ಕುಡರಿ ಪಿನ್ನೆ ಶೆಡ್ಡೆ ಮಂಜುನಾಥ ಭಂಡಾರು ಊರುಡು ಏತೆ ದೇವದೇವರನ ದೇವಸ್ಥಾನದ ಮಲಮಲ್ಲ ಬ್ರಹ್ಮಕಲಶ ಒಪ್ಪಡು ದೈವಾದ ಕೆಲಸ ಪಡೆ Tabure, Maratu pura tabura me manga. Hey, Talwar tabure. Orani kutla ganji, short malte, murder malte. How year malte ni kattu naga? Kattu janna. Orani surat kalu variana, kattu ne kariyer. How year kattu ni kattu naga? ಎಲ್ಲ ಅಂಗಡಿ ಆತಿ ಬರೀ ಹುಟ್ಬಿಟ್ಟು ಕೈ
ಬರಲ್ಲ. ಇನ್ನ ಯಾನ್ಕೆ ನೀ ನಿನ್ನ ಪುದರಿಂಚಿನ ಶೇಖರ ಎರಡ ಪ್ರಶ್ನೆಗೆ ರುಚಿ ಯಾನಕ್ಕೆ ನಿನಕ್ಕೆ ಉತ್ತರ ಬರೋ ಈ ಪೊಲೀಸೇ ಪಂಡಿಂಗ್ ಗೊತ್ತುಂಡು ಅಂಡ ಎನ್ನ ಸಾಧಿಗೆ ಅಡ್ಡ ಬರುಚ್ಚಿ ರಾಜೀವ್ ನಗರದ ಉಡಾಣದ ದನಿ ಕೇಶವನ್ನೇ ಅವು ಆರ್ನ ಜಾಗಿಯ ಅವು ಏನ ಜಾಗಂದ್ರೆ ಕೋರ್ಟು ತೀರ್ಮಾನ ಹಾಕಿಂಡು ಕೋರ್ಟುಲ ತೀರ್ಮಾನ ಆಗತ್ತೆ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.